ನಾನು ಹರ್ಷಿತಾ, ಕಾರ್ವಾಬ್ಲ ಚಾನೆಲ್ಗೆ ಸ್ವಾಗತ. ಯಲ್ಲಾಪುರದ ಶಿರ್ಲೆ ವ್ಯಾಪ್ತಿಯಲ್ಲಿ ಪ್ರವಾಸಿಗರು ನಾಪತ್ತೆಯಾಗಿರುವ ಶಂಕೆ. ಯಲ್ಲಾಪುರ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದ ಶಿರ್ಲೆ ಫಾಲ್ಸ್ ವ್ಯಾಪ್ತಿಯಲ್ಲಿ ಕೆಲ ಪ್ರವಾಸಿಗರು ನಾಪತ್ತೆಯಾಗಿರುವ ಶಂಕೆ ವ್ಯಕ್ತವಾಗಿದೆ. ಶಿರ್ಲೆ ಫಾಲ್ಸ್ಗೆ ಹೋಗುವ ರಸ್ತೆ ಪಕ್ಕದಲ್ಲಿ 3 ಬೈಕ್ ಪತ್ತೆಯಾಗಿದೆ. ಈ ಪ್ರವಾಸಿಗರು ಹುಬ್ಬಳ್ಳಿ ಕಡೆಯವರಾಗಿರುವ ಶಂಕೆ. ಅರಣ್ಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಸಿಬ್ಬಂದಿಗಳಿಂದ ಹುಡುಕಾಟ. ತಡರಾತ್ರಿಯಿಂದ ಹುಡುಕಾಟ ನಡೆಸುತ್ತಿರುವ ಪೊಲೀಸರು. ಭಾರೀ ಮಳೆಯಿಂದಾಗಿ ತುಂಬಿ ಹರಿಯುತ್ತಿರುವ ಫಾಲ್ಸ್ ಅನ್ನು ನೋಡಲು ಬಂದಿದ್ದ ಪ್ರವಾಸಿಗರು 3 ಬೈಕ್ನಲ್ಲಿ ಬಂದಿದ್ದರು. ಕಳೆದ ಬಾರಿ ಕೂಡ ನಾಪತ್ತೆಯಾದ ಪ್ರವಾಸಿಗರನ್ನ ರಕ್ಷಿಸಲಾಗಿತ್ತು. ಶಂಕಿಸಲಾದ ಪ್ರವಾಸಿಗರು ಆಶಿಫ್ ಮುಕ್ಬುಲ್ ಸಾಬ್ ಡಲಾಯಿತ್ ವಯಸ್ಸು 19, ಅಹಮದ್ ಸಯ್ಯದ್ ಶೇಖ್ ವಯಸ್ಸು 22, ಆಬ್ಲಾಗ್ ಸದ್ದಾಂ ಶಿರ್ಹಟ್ಟ ವಯಸ್ಸು 19, ಮಾಬೂಸಾಬ್ ಮುಕ್ಬುಲ್ ಸಾಬ್ ಶಿರ್ಹಟ್ಟ ವಯಸ್ಸು 21, ಶಾನು ಬಿಜಾಪುರಿ ವಯಸ್ಸು 19, ಇಮ್ತಿಯಾಜ್ ನರ್ಜಿಸಾಬ್ ಮುಲ್ಲಾನವರ್ ವಯಸ್ಸು 21. ಈ 6 ಜನ ಪ್ರವಾಸಿಗರು ನವನಗರ ಹುಬ್ಬಳ್ಳಿ ಕಡೆಯವರೆಂದು ಶಂಕಿಸಲಾಗಿದೆ. ಇನ್ನು ಮತ್ತಷ್ಟು ಸುದ್ದಿಗಾಗಿ ಕಾರ್ವಾರ್ ಪ್ಲಸ್ ವೀಕ್ಷಿಸಿ. ನೀವು ಯೂಟ್ಯೂಬಲ್ಲಿ ನೋಡ್ತಿದ್ದೀರಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.